ಪ್ರತಿಯೊಂದು ಗ್ಯಾಸ್ ಏಜೆನ್ಸಿ ನಲ್ಪ ಗ್ಯಾಸ್ ಸಿಲಿಂಡರ್ಗೋಸ್ಕರ ಕ್ಯೂ ಅಂಚಿನ ಒಂದು ಪರಿಸ್ಥಿತಿ ಆದಂಡು ಇಲ್ಲಿ ನಮ್ಮ ದೇಶ ವ್ಯಾಪಕವಾದ ತೋಜೊಂದು ಅಂಚನೆ ನಮ್ಮ ಈ ಅಡುಗೆ ಅನಿಲ ಕ್ಷಾಮ ವಿರುದ್ಧ ಹೊಸಂಗಡಿಯಲ್ಲಿ ಸಿಪಿಎಂ ನೇತೃತ್ವದಲ್ಲಿ ಪ್ರತಿಭಟನೆ. ಕೇಂದ್ರ ಸರ್ಕಾರದ ಎಡಬಿಡಂಗಿ ನಿರ್ಧಾರ ಭಾಗವಾಗಿ ದೇಶದಲ್ಲಿ ಅಡುಗೆ ಅನಿಲ ಕ್ಷಾಮ ಉಂಟಾಗಿದೆ. ಕೇಂದ್ರ ಸರ್ಕಾರ ಅಮೆರಿಕ ಅಧ್ಯಕ್ಷರ ಬೆದರಿಕೆಗೆ ಬಗ್ಗಿ ರಷ್ಯಾದಿಂದ ಸಿಗುತ್ತಿದ್ದ ಕಚ್ಚಾ ಕ್ರೂಡ್ ಆಯಿಲ್ ಖರೀದಿಸದೇ ಇರುವುದರಿಂದ ಅಡುಗೆ ಅನಿಲ ಕ್ಷಾಮ ಉಂಟಾಗಿದ್ದು, ನಗರ ಗ್ರಾಮ ಪ್ರದೇಶದ ಜನತೆ ಸಂಕಷ್ಟಕ್ಕೆ ಒಳಗಾಗಿದ್ದು, ಹಲವಾರು ಜನರು ಹೋಟೆಲ್ ಮುಚ್ಚಿದ್ದರಿಂದ ಆಹಾರ ಸಿಗದೆ ಪರದಾಡುವ ಪರಿಸ್ಥಿತಿ ಬಂದಿದೆ. ಇದಕ್ಕೆದುರಾಗಿ ಜನತೆ ಬೀದಿಗಿಳಿದು ಪ್ರತಿಭಟಿಸಬೇಕೆಂದು ಸಿಪಿಎಂ ಕಾಸರಗೋಡು ಜಿಲ್ಲಾ ಸಮಿತಿಯ ಸದಸ್ಯೆ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಕರೆ ನೀಡಿ ಹೊಸಂಗಡಿಯಲ್ಲಿ ನಡೆದ പ്രതിഭಟನೆಯನ್ನ ഉദ്ഘാಟಿಸಿ മാതനാടിದರು. നിങ്ങളെല്ലാവരും വിചാരിക്കുന്നുണ്ടാവും ഈ മഴ വരുമ്പോൾ എന്തിനാണ് ഇവരിങ്ങനെ പൊതു സ്ഥലത്ത് അടുപ്പ് കൂട്ടി ചായ തളിപ്പിക്കുന്നത് എന്നത്. കഴിഞ്ഞ കുറെ കാലമായി നിങ്ങളൊക്കെ തന്നെ ഇവിടുത്തെ ഹോട്ടലുകളിൽ പോയാൽ നിങ്ങൾക്ക് ചായ കിട്ടുന്ന പല ഹോട്ടലുകളും ഗ്യാസ് സിലിണ്ടർ കിട്ടാത്തതുകൊണ്ട് അടച്ചുപൂട്ടിയിരിക്കുകയാണ്. ദോശയില്ല. ಅಡುಗೆ ಅನಿಲ ಕ್ಷಾಮದ ವಿರುದ್ಧ ಒಲೆ ಉರಿಸಿ ಚಹಾ ತಯಾರಿಸಿ ಪ್ರತಿಭಟನೆ ನಡೆಸಲಾಯಿತು. ಸಿಪಿಐ ನೇತಾರ ರಾಮಚಂದ್ರ ಬಡಾಜೆ ಅಧ್ಯಕ್ಷತೆ ವಹಿಸಿದ್ದರು. ಕರುಣಾಕರ್ ಶೆಟ್ಟಿ, ಪ್ರಣವ್, ಶರತ್, ಕಮಲಾಕ್ಷ ಕನಿಲಾ ಮೊದಲಾದವರು ಉಪಸ್ಥಿತರಿದ್ದರು. ಪ್ರಶಾಂತ್ ಕನಿಲಾ ಸ್ವಾಗತಿಸಿದರು.